ಕರ್ನಾಟಕದ ಮೇಲೆ ಬಾಂಗ್ಲಾ ಬಾಂಬ್. ಹೌದು ಸ್ನೇಹಿತರೆ, ನೀವೇನಾದರೂ ಕನ್ನಡಿಗರಾಗಿದ್ದರೆ ನಿಮ್ಮಂಥ ದುರಾದೃಷ್ಟ ಜನ ಈ ಜಗತ್ತಲ್ಲೇ ಇಲ್ಲ ಅನ್ಬಹುದು. ಹೌದು, ಕರ್ನಾಟಕ ಈಗ ಮೆಲ್ಲಗೆ 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 ಬಾಂಗ್ಲಾದೇಶವಾಗ್ತಾ ಇದೆ. ನಿಮಗೆ ಸಿಗದಂತಹ ಸವಲತ್ತುಗಳು ಈಗ ಬಾಂಗ್ಲಾದೇಶಿಯರ ಪಾಲಾಗ್ತಾ ಇದೆ. ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಪಟ್ಟಣಗಳಲ್ಲಿ, ನಿಮ್ಮ ಮಹಾನಗರಗಳಲ್ಲಿ ಸುತ್ತಮುತ್ತ ಒಂದು ಬಾರಿ ನೀವು ಕಣ್ಣನ್ನು ಹಾಯಿಸಿ, ನಿಮಗೆ ಗೊತ್ತಾಗುತ್ತದೆ. ಮೆಲ್ಲಗೆ ಮೆಲ್ಲಗೆ ನಿಮ್ಮ ಅಕ್ಕಪಕ್ಕ ಕೆಲವೊಂದು ಬಡಾವಣೆಗಳು ಎತ್ತುತ್ತಿವೆ, ಕೆಲವೊಂದು ಶೆಡ್ಗಳು ಬೀಳುತ್ತಿವೆ. ಅವರಿಗೆ ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಆಧಾರ್ ಕಾರ್ಡ್, ಫ್ರೀ ರೇಷನ್ ಕಾರ್ಡ್, ಫ್ರೀ ಊಟ, ಫ್ರೀ ಗೃಹಲಕ್ಷ್ಮಿ, ಫ್ರೀ ಕರೆಂಟು, ಫ್ರೀ ನೀರು, ಏನ್ ಬೇಕು ಸಿಗ್ತಾ ಇದೆ. ಕಾರಣ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸ್ನೇಹಿತರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಮುಂದಿನ ಇಲೆಕ್ಷನ್ ಗೆಲ್ಲಕ್ಕೆ ಹೊರಗಿನಿಂದ ಬಾಂಗ್ಲಾದೇಶಿಯರನ್ನ ಕರೆಸಿಕೊಂಡು ನಮ್ಮ ರಾಜ್ಯದಲ್ಲಿ ಅವರಿಗೆ ಈಗ ವಸತಿ ಸೌಲಭ್ಯ ಕೂಡ ಕೊಡ್ತಾ ಇದೆ. ಒಂದು ವೇಳೆ ಏನಾದರೂ ಅಪ್ಪಿ ತಪ್ಪಿ ಡೆಮಾಲಿಷ್ ಆದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಅಪಾರ್ಟ್ಮೆಂಟ್ ಕೂಡ ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ರಾಜಕಾರಣ ನಡೀತಾ ಇದೆ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಇಲ್ಲಿ ನೆಲೆ ಊರೋಕೆ ಸಾಧ್ಯನೇ ಇಲ್ಲ. ನೀವೇ ಈ ಬೆಂಗಳೂರನ್ನ, ಈ ಕರ್ನಾಟಕವನ್ನ, ನಿಮ್ಮ ನಗರಗಳನ್ನ, ನಿಮ್ಮ ಹಳ್ಳಿಗಳನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ, ಬಂದೇ ಬರ್ತಾ ಇದೆ, ಹತ್ರ ಕೂಡ ಆಗ್ತಾ ಇದೆ. ನೀವು ಇವತ್ತು ಒಂದು ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡಬೇಕಂದ್ರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಕಷ್ಟಪಡಬೇಕು, ಅವಾಗ ಹೋಗಬೇಕು, ಇವಾಗ ಹೋಗಬೇಕು. ಆದರೆ ಇವರಿಗೆ 3,000 ರೂಪಾಯಿ ಕೊಟ್ಟರೆ ಸಾಕು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ, ಅವ್ರ ಹೆಸರುಗಳು ಬರುತ್ತೆ. ಆ ಆಧಾರ್ ಕಾರ್ಡ್ ಮೂಲಕ ಫ್ರೀ ಕರೆಂಟ್ ತಗೋತಾ ಇದ್ದಾರೆ, ಗೃಹಲಕ್ಷ್ಮಿ ಉಪಯೋಗ ತಗೋತಾ ಇದ್ದಾರೆ, ವಸತಿಗಳು ಸಿಗ್ತಾ ಇದೆ, ರೇಷನ್ ಕಾರ್ಡ್ ಕೂಡ ಸಿಗ್ತಾ ಇದೆ, ಫ್ರೀ ಅಕ್ಕಿ ಕೂಡ ಸಿಗ್ತಾ ಇದೆ. ಎಲ್ಲ ಭಾಗ್ಯಗಳು ಇವರ ಪಾಲಾಗ್ತಾ ಇರೋದು ನಿಜಕ್ಕೂ ದುರಾದೃಷ್ಟ. ಹೀಗಾಗಿ ನೀವೇನಾದರೂ ಕನ್ನಡಿಗರಾಗಿದ್ದರೆ ಬೇರೆ ರಾಜ್ಯ ಬೇಡ, ನೀವು ಕನ್ನಡಿಗರಾಗಿದ್ದರೆ ನಿಮ್ಮಂಥ ದುರಾದೃಷ್ಟ ಜನ ಈ ಭೂಮಿ ಮೇಲೆ ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೇರವಾಗಿ ಕೋಲ್ಕತ್ತಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ TMC ಸರ್ಕಾರ ಇವರನ್ನ ಅಲೌ ಮಾಡ್ತಾ ಇದೆ. ಅಲ್ಲಿ ಹತ್ತಿದಂತಹ ಟ್ರೈನ್ ಅನ್ನ ಡೈರೆಕ್ಟ್ ಆಗಿ ಬೆಂಗಳೂರಿನಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂದ್ರೆ ಏನು ರೈಲ್ವೆ ಸ್ಟೇಷನ್ ಇದೆ ಬೈಪನಹಳ್ಳಿಯಲ್ಲಿ, ಅಲ್ಲಿ ಬಂದು ಇಳಿತಾರೆ. ನೀವೇನಾದ್ರೂ ಈ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಕನ್ನಡಿಗರು ಯಾರು ಸಿಗೋದಿಲ್ಲ, ಇಂಡಿಯನ್ಸ್ ಯಾರು ಸಿಗೋದೇ ಇಲ್ಲ. ಅಲ್ಲಿ ಸಿಗೋದು ಬರೀ ಬಾಂಗ್ಲಾದೇಶಿಗಳು. ಅವರನ್ನ ಅಲ್ಲಿ ಸುಸ್ವಾಗತ ಕೂಡ ಮಾಡ್ತಾರೆ. ಅವರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಬಡಾವಣೆಯಲ್ಲಿ ಜಾಗ ಕೊಟ್ಟು ಇಲ್ಲಿರಪ್ಪ ನೀವು ಅಂತ ಹೇಳಿ ಅವರಿಗೆ ಶೆಡ್ಗಳನ್ನು ಹಾಕಿ ಕೊಡ್ತಾರೆ. ಈ ರೀತಿ ಫ್ರೀ ಕರೆಂಟು ಎಲ್ಲವನ್ನ ಪಡ್ಕೊಂಡು ಆರಾಮವಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಆಟೋಗಳು ಓಡಾಡಕ್ಕೆ ಸಿಗ್ತಾ ಇದ್ದಾವೆ, ಹೋಟೆಲ್ಗಳಲ್ಲಿ ಕೆಲಸ ಸಿಗ್ತಾ ಇದೆ, ಡೆಲಿವರಿ ಬಾಯ್ಸ್ಗಳಾಗ್ತಾ ಇದ್ದಾರೆ. ಎಲ್ಲ ಸವಲತ್ತು ಈಗ ಇಂಥವರಿಗೆ ಸಿಗ್ತಾ ಇದೆ. ಇದಕ್ಕೆ ಕಾರಣ ನಾನು ಪದೇ ಪದೇ ಹೇಳಬೇಕಾಗಿಲ್ಲ, ನಿಮ್ಗಾಗಲೇ ಗೊತ್ತಾಗಿರ್ಬೇಕು. ಆದ್ರೆ ದುರಾದೃಷ್ಟ ಏನಪ್ಪಾ ಅಂದ್ರೆ ಈ ಬಾಂಗ್ಲಾದೇಶಿಯರನ್ನ ಹಿಡಿದ್ರೆ ಸರ್ಕಾರ ಅಂತವರನ್ನ ಈಗ ಒಳಗೆ ಹಾಕ್ತಾ ಇದೆ. ಉದಾಹರಣೆಗೆ ಪುನೀತ್ ಕೆರೆಹಳ್ಳಿ ಅನ್ನುವ ವ್ಯಕ್ತಿ ಈ ಬಾಂಗ್ಲಾದೇಶಿ ಅಂದ್ರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಎಲ್ಲೆಲ್ಲಿದ್ದಾರೋ ಅವರನ್ನ ಹಿಡಿಯಲು ಹೋದ್ರೆ ಅವರನ್ನೇ ಒಂದು ಒಳಗೆ ಹಾಕ್ತಾ ಇದ್ದಾರೆ. ಇವರು ನಮ್ಮ ಜನ, ಇವರನ್ನು ನೀವು ಹಿಡಿಯೋ ಹಾಗಿಲ್ಲ ಅಂತ ಥ್ರೆಟನ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಕೇವಲ ಬೆಂಗಳೂರಿನಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ವಾಸವಾಗಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಜನರು ಬಾಂಗ್ಲಾದೇಶಿಗರು ವಾಸವಾಗಿದ್ದಾರೆ ಎನ್ನುವ ಮಾಹಿತಿ ಈಗ ಬಹಿರಂಗವಾಗಿದೆ. ನಿಜ ಹೇಳಬೇಕೆಂದ್ರೆ ಬೆಂಗಳೂರು ಈಗ ಮಿನಿ ಬಾಂಗ್ಲಾದೇಶ ಆಗುತ್ತಿದೆ ಅನ್ನೋದರಲ್ಲಿ ನೋ ಡೌಟ್. ಇದಕ್ಕೆಲ್ಲ ಕಾರಣ ನಮ್ಮ ಗ್ರೇಟ್ ಪಾಲಿಟಿಷಿಯನ್ಸು, ನಮ್ಮ ರಾಜಕಾರಣಿಗಳು. ಓಟಿಗೋಸ್ಕರ ಇವರು ತಮ್ಮ ದೇಶವನ್ನೇ ಮಾರಿಕೊಳ್ಳಬಹುದು ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆಗಳೇ ಬೇಕಾ ಸ್ನೇಹಿತರೆ. ಓಟಿಗಾಗಿ ಎಂತವರನ್ನ ಕರೆಸಿ ಅವರಿಗೆ ರೇಷನ್ ಕಾರ್ಡು, ಅವರಿಗೆ ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು ಕೊಟ್ಟು ಓಟ್ಲನ್ನ ತಮಗೆ ಹಾಕಿಸಿಕೊಂಡು ಎಲ್ಲವನ್ನ ಅವರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನಮ್ಮ ದೇಶವನ್ನ ಅವರಿಗೆ ಇನ್ನಷ್ಟು ದಿನದಲ್ಲಿ ಮಾರಿಕೊಳ್ಳಬಹುದು ಎನ್ನುವುದಕ್ಕೆ ಇದೊಂದು ಮಾರ್ಗ ಎನ್ನಬಹುದು ಸ್ನೇಹಿತರೆ. ಇಂತಹ ಇನ್ಸಿಡೆಂಟ್ಗಳು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಓಲಾ ಕಾರನ್ನ ಬುಕ್ ಮಾಡಿದಾಗ ಅವನ ಹೆಸರು ಅಬ್ದುಲ್ ರಹೀಮ್ ಆಗಿತ್ತು. ಆಮೇಲೆ ಅವನ ಜೊತೆ ಹಿಂದಿಯಲ್ಲಿ ಮಾತನಾಡಲು ಹೋದಾಗ, ಕನ್ನಡದಲ್ಲಿ ಮಾತನಾಡಲು ಹೋದಾಗ ಆ ವ್ಯಕ್ತಿ ಕನ್ನಡವೂ ಇಲ್ಲ, ಹಿಂದಿಯೂ ಇಲ್ಲ, ಅದನ್ನು ಬಿಟ್ಟು ಬೆಂಗಾಲಿ ಅಂದ್ರೆ ಬಾಂಗ್ಲಾ ಭಾಷೆ ಮಾತಾಡುವಂತ ಉಲ್ಟಾ ಆ ಗ್ರಾಹಕನನ್ನೇ ದಬಾಯಿಸಿದಾನೆ ಎನ್ನುವ ಮಾಹಿತಿ ಇದೆ. ಆಮೇಲೆ ಗೊತ್ತಾಗಿದ್ದು ಈ ವ್ಯಕ್ತಿ ಭಾರತದವನೇ ಅಲ್ಲ ಅಂತ. ಆಮೇಲೆ ಪೊಲೀಸರಿಗೆ ಇದರ
ಬಗ್ಗೆ ಮಾಹಿತಿ ಕೊಟ್ಟಾಗ ಗೊತ್ತಾಗಿದ್ದು ಈತ ಕೂಡ ಬಾಂಗ್ಲಾದೇಶದಿಂದ ಬಂದಂತಹ ವಲಸಿಗ ಎಂದು. ನೋಡಿದಿರಾ ಸ್ನೇಹಿತರೆ, ಇವತ್ತು ಈ ತರ ಡ್ರೈವರ್ಗಳನ್ನ, ಈ ತರ ಕಾರ್ಪೆಂಟರ್ಗಳನ್ನ, ಈ ತರ ಹಲವಾರು ಕೆಲಸ ಮಾಡುವಂತ ಜನರು ಇವತ್ತು ನೀವು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿ ಮೂಲದವರನ್ನ ಕಾಣಬಹುದಾಗಿದೆ. ಅಷ್ಟಕ್ಕೂ ಈ ಬಾಂಗ್ಲಾದೇಶಿ ವಲಸಿಗರು ಯಾಕೆ ಕರ್ನಾಟಕಕ್ಕೆ, ಯಾಕೆ ಅದರಲ್ಲೂ ಬೆಂಗಳೂರಿಗೆ ಹೆಚ್ಚಾಗಿ ಬರುತ್ತಿದ್ದಾರೆ ಅನ್ನೋದಕ್ಕೆ ನೀವು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಇದಕ್ಕೆ ಮುಖ್ಯ ಕಾರಣ ನಾವೇನಬಹುದು. ಹೌದು, ಯಾಕಂದ್ರೆ ನಾವು ದೊಡ್ಡ ಮನಸ್ಸಿನವರು. ಉಪೇಂದ್ರ ಅವರು ಒಂದು ತಮ್ಮ ಚಿತ್ರದಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸು ದೊಡ್ಡದು, ನಾವು ಯಾರನ್ನಾದರೂ ಹೇಗಾದರೂ ಬಂದ್ರು ಅವರನ್ನ ಒಪ್ಪಿಕೊಳ್ಳುತ್ತೇವೆ. ಆಂಧ್ರದವರು ಬಂದ್ರೆ ಆಂಧ್ರ ಜೊತೆ ತೆಲುಗುಲ್ಲಿ ಮಾತಾಡೋದು, ತಮಿಳುನಾಡವರು ಬಂದ್ರೆ ತಮಿಳಲ್ಲಿ ಮಾತಾಡೋದು, ಹಿಂದಿಯವರು ಬಂದ್ರೆ ಹಿಂದಿ ಮಾತಾಡುವುದು, ಈ ರೀತಿ ನಾವು ನಮ್ಮ ಕಲ್ಚರ್ ಅನ್ನ ಬೆಳೆಸಿಕೊಂಡಿದ್ದೇವೆ. ಹೀಗಾಗಿ ಈ ಬಾಂಗ್ಲಾದೇಶಿಗರು ಈ ಒಂದು ವೀಕ್ನೆಸ್ ಅನ್ನ ಗೊತ್ತಾಗಿ ಅವರು ನೇರವಾಗಿ ಬೆಂಗಳೂರಿಗೂ ಕೂಡ ಬರ್ತಾ ಇದ್ದಾರೆ. ಆದರೂ ಕೂಡ ಒಂದು ಮುಖ್ಯ ಕಾರಣ ಕೂಡ ಇದೆ ಸ್ನೇಹಿತರೆ. ಆಸಾಂನಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತಿಮ ಪಟ್ಟಿ ಬಿಡುಗಡೆಗೊಳಿಸಿದ ಬಳಿಕ ಆ ಭಾಗದಿಂದ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾ ವಲಸಿಗರು ಕರ್ನಾಟಕ, ಅದರಲ್ಲೂ ಬೆಂಗಳೂರು ಕಡೆಗೆ ಸಾಮೂಹಿಕ ವಲಸೆ ಬರುತ್ತಿದ್ದಾರೆ ಎಂಬ ಆತಂಕ ಈ ಮೇಲಿನ ಘಟನೆಗಳನ್ನ ಪುಷ್ಟೀಕರಿಸುತ್ತದೆ. ಪೌರತ್ವ ಕಳೆದುಕೊಂಡ ಬಾಂಗ್ಲಾ ವಲಸಿಗರು ನಮ್ಮ ರಾಜ್ಯದ ಗ್ರಾಮೀಣ ಭಾಗಗಳಲ್ಲೂ ಕೂಡ ವಲಸೆ ಹೋಗುತ್ತಿರುವ ಮಾಹಿತಿ ಕೂಡ ಇದೆ. ಹಲವು ವರ್ಷಗಳಿಂದ ಸಾವಿರಾರು ಜನರು ವಲಸೆ ಬಂದು ಇಲ್ಲಿ ಆಶ್ರಯ ಪಡೆದಿರುವ ಜೊತೆ ಹೊಸ ವಲಸಿಗರ ಸೇರ್ಪಡೆಯು ಕರ್ನಾಟಕ ರಾಜ್ಯದ ಭದ್ರತೆಗೆ ಬಹುದೊಡ್ಡ ಸವಾಲಾಗಿದೆ. ಸಾಮಾಜಿಕ ಮತ್ತು ಉದ್ಯೋಗ ವಲಯದಲ್ಲಿ ದೊಡ್ಡ ಸಮಸ್ಯೆಗಳು ಈಗ ಎದುರಾಗುತ್ತಿರುವ ಆತಂಕಗಳು ಉಂಟಾಗಿವೆ. ಈಶಾನ್ಯ ರಾಜ್ಯಗಳಿಂದ ನಿರಂತರವಾಗಿ ರೈಲುಗಳ ಸೇವೆ ಕೂಡ ಇದೆ. ಸರಕು ಸಾಗಣೆ ಲಾರಿಗಳು ಮತ್ತು ಇನ್ನಿತರ ವಾಹನಗಳಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕರ್ನಾಟಕವನ್ನ ಆರಾಮವಾಗಿ ಪ್ರವೇಶಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇನ್ನೊಂದು ಪಶ್ಚಿಮ ಬಂಗಾಳದ ಗವರ್ಮೆಂಟ್ ಅಂತಾನೂ ಕೂಡ ಹೇಳಬಹುದು. ಮಮತಾ ಬ್ಯಾನರ್ಜಿಯ ಗವರ್ಮೆಂಟ್ ಇಂತಹ ವಲಸಿಗರಿಗೆ ಇನ್ನಷ್ಟು ಎನ್ಕರೇಜ್ ಕೊಡ್ತಾ ಇದೆ. ಬಾಂಗ್ಲಾದೇಶದಿಂದ ಬರುವಂತಹ ಜನರನ್ನ ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡು ಅಲ್ಲಿ ಅವರಿಗೆ ಏನಾದರೂ ಕೆಲಸ ಸಿಗಲಿಲ್ಲ ಅಂದ್ರೆ ಅಂತವರನ್ನ ಕರ್ನಾಟಕಕ್ಕೆ ಕಳಿಸುತ್ತಿರುವ ಒಂದು ಮಾಹಿತಿ ಇತ್ತೀಚೆಗೆ ನಮಗೆ ದೊರಕಿದೆ. ಆದರೆ ಇದನ್ನ ಪರಿಶೀಲನೆ ನಡೆಸುವ ಯಾವುದೇ ವ್ಯವಸ್ಥೆ ಅಥವಾ ಪರಿಣಾಮಕಾರಿ ವ್ಯವಸ್ಥೆ ಇಲ್ಲದ ಕಾರಣ ಈ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಎನ್ನುವುದು ಈಗ ಗೊತ್ತಾಗಿರುವ ವಿಷಯ. ಅಸ್ಸಾಂ, ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ ಸೇರಿದಂತೆ ಇನ್ನಿತರ ರಾಜ್ಯಗಳ ನಾಗರಿಕರು ಎಂದು ಕರ್ನಾಟಕಕ್ಕೆ ಇಂತಹ ಬಾಂಗ್ಲಾದೇಶಿ ವಲಸಿಗರು ಬರುತ್ತಿದ್ದಾರೆ. ಆದರೆ ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಭಾಷೆಗಳು ಮತ್ತು ಮಾತನಾಡುವ ಅವರ ಶೈಲಿ ಇದನ್ನ ಕಂಡುಹಿಡಿಯುವುದು ಕೂಡ ಸಾಮಾನ್ಯರಿಗೆ ಕಷ್ಟವಾಗಬಹುದು. ಆದರೆ ಪೊಲೀಸರಿಗೆ ಇದು ಕಷ್ಟವಾಗದೇ ಇರುವ ವಿಷಯವಾಗಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಕಡಿಮೆ ಕೂಲಿಗೆ ದುಡಿಯುವ ಈ ಬಾಂಗ್ಲಾದೇಶಿ ವಲಸಿಗರು. ಕಟ್ಟಡ ಕಾರ್ಮಿಕರಾಗಿ, ಇಟ್ಟಿಗೆ ಕಾರ್ಖಾನೆ, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಕಡಿಮೆ ಕೂಲಿಗೆ ಕಾರ್ಮಿಕರನ್ನ ನಿರೀಕ್ಷಿಸುವ ಕ್ಷೇತ್ರದಲ್ಲಿ ಕರ್ನಾಟಕ ಅಥವಾ ನೆರೆಯ ರಾಜ್ಯಗಳ ಕಾರ್ಮಿಕರು ನಿಗದಿತ ಪ್ರಮಾಣದ ವೇತನ ಕೂಲಿಯನ್ನ ಕೇಳುತ್ತಾರೆ. ಹೀಗಾಗಿ ಅಂತವರನ್ನ ಬದಿಗೊತ್ತಿ ಅಕ್ರಮ ವಲಸಿಗರು ಅತ್ಯಂತ ಕಮ್ಮಿ ಕೂಲಿಗೆ ಕೆಲಸಕ್ಕೆ ಬರುತ್ತಾರೆ. ಕೆಲವು ಬಾಂಗ್ಲಾದೇಶಿ ವಲಸಿಗರಿಗೆ ಕನಿಷ್ಠ ಕೂಲಿ ಮೊತ್ತದ ಜ್ಞಾನವೂ ಕೂಡ ಇರೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಕೂಲಿಕಾರನಿಗೆ ದಿನಕ್ಕೆ 300 ರಿಂದ 500 ರೂಪಾಯಿ ಕೊಡಬಹುದು. ಆದ್ರೆ ಈ ಬಾಂಗ್ಲಾದೇಶಿ ಕೂಲಿಕಾರರಿಗೆ ಕೇವಲ 100 ರಿಂದ 150 ರೂಪಾಯಿ ಕೊಟ್ಟರೆ ಸಾಕು, ಇರಲು ಜಾಗ ಕೊಟ್ಟರೆ ಸಾಕು, ಅಲ್ಲಿಗೆ ಮುಗಿಯಿತು. ಅವರು ನಿಮಗೆ ದಿನ ರಾತ್ರಿ ಕೆಲಸವನ್ನ ಮಾಡುತ್ತಾರೆ. ಹೀಗಾಗಿ ನಮ್ಮ ಜನರು ಇಂಥ ಜನರನ್ನೇ ಆಯ್ಕೆ ಮಾಡುತ್ತಿರುವುದು ಇನ್ನೊಂದು ಮುಖ್ಯ ಕಾರಣ. ಇವರು ಹೆಚ್ಚಾಗಿ ಕಾರ್ಖಾನೆಯಲ್ಲಿ, ಇಟ್ಟಿಗೆ ಭಟ್ಟಿಗಳಲ್ಲಿ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಹೀಗೆ ಕಮ್ಮಿ ಕೆಲಸಕ್ಕೆ, ಕಮ್ಮಿ ಕೂಲಕ್ಕೆ ಕೆಲಸವನ್ನ ಮಾಡುತ್ತಾರೆ. ವಲಸಿಗರಿಗೆ ಕೆಲಸ ಮತ್ತು ಉಳಿದುಕೊಳ್ಳಲು ಇಲ್ಲಿ ಜಾಗ ಕೊಟ್ಟರೆ ಸಾಕು. ಈ ಎರಡು ಅವಕಾಶಗಳು ಬೆಂಗಳೂರು ನಗರ, ಹೊರವಲಯ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಲೆನಾಡು ಭಾಗಗಳಲ್ಲಿ ಹೇರಳವಾಗಿ ಸಿಗುತ್ತಿರುವ ಕಾರಣ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ ಸೇರ್ಪಡೆಯಾಗುತ್ತಿದ್ದಾರೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ನಮ್ಮ ಕಾರ್ಮಿಕ ಮಾಲೀಕರೇ ಎನ್ನಬಹುದು ಅಥವಾ ಎಸ್ಟೇಟ್ ಮಾಲೀಕರೇ ಎನ್ನಬಹುದು. ಈಗಾಗಲೇ ಹಲವು ತೋಟಗಳಲ್ಲಿ ಇವರು ನೆಲೆ ನಿಂತಿದ್ದಾರೆ ಎನ್ನುವ ಮಾಹಿತಿ ಇದೆ. ಇಂಥವರ ಮೇಲೆ ಈಗ ಕೇಂದ್ರ ಸರ್ಕಾರ ಕೂಡ ನಿಗಾ ವಹಿಸುತ್ತಿರುವುದು ಕಂಡು ಬಂದಿದೆ.